ಕಾಪುವಿನ ಪೊಲಿಪು ಜಾಮಿಯಾ ಮಸೀದಿಯ ಆಡಳಿತ ಸಮಿತಿಯ ಅಧೀನಕ್ಕೊಳಪಟ್ಟ ಕೈಬುಂಸಾಲು ಸೈಯದ್ ಅರಬಿ ವಲಿಯುಲ್ಲಾರವರ ದರ್ಗಾದಲ್ಲಿ ಅಕ್ಟೋಬರ್ 14ರಂದು ಸಂಪ್ರದಾಯಕ್ಕೆ ಅನುಸಾರವಾಗಿ ಸಾಂಕೇತಿಕ ಸಫರ್ ಜಿಯಾರತ್ ಕಾರ್ಯಕ್ರಮವು ನಡೆಯಲಿರುವುದಾಗಿ ಆಡಳಿತ ಸಮಿತಿ ಉಪಾಧ್ಯಕ್ಷ ಅಮೀರ್ ಹಮ್ಜಾ ಕಾಪು ತಿಳಿಸಿದ್ದಾರೆ. ಕಾಪು ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷವೂ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿದ್ದ ಸಫರ್ ಜಿಯಾರತ್ ಕಾರ್ಯಕ್ರಮ ಕೋವಿಡ್ ವೈರಸ್ ಕಾಯಿಲೆಯ ಹಿನ್ನೆಲೆಯಲ್ಲಿ ಸಾಂಕೇತಿಕವಾಗಿ ಆಚರಿಸಲಾಗ್ತಾ ಇದ್ದು, ಕಾಪು ಪೊಲಿಪು ಜಾಮಿಯಾ ಮಸೀದಿಯ ಜಮಾತ್ ಬಾಂಧವರಿಗೆ ಮಾತ್ರ ಸೀಮಿತಗೊಳಿಸಲಾಗಿದೆ. 10 ವರ್ಷಕ್ಕಿಂತ ಕಡಿಮೆ ಪ್ರಾಯದ ಮಕ್ಕಳು ಮತ್ತು 60 ವರ್ಷಕ್ಕೆ ಮೇಲ್ಪಟ್ಟವರು ಹಾಗೂ ಇತರ ಜಮಾತ್ ಬಾಂಧವರಿಗೆ ಜಿಯಾರತ್ಗೆ ಬರಲು ಅವಕಾಶ ಇರುವುದಿಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರದ ಮಾರ್ಗಸೂಚಿಯನ್ನ ಪಾಲಿಸಿ ಸಾರ್ವಜನಿಕರು ಸಹಕರಿಸಬೇಕೆಂದು ಅವರು ವಿನಂತಿಸಿದ್ದಾರೆ. ಮತ್ತು ಕಳೆದ ವರ್ಷ ಮುಂಚಿನ ವರ್ಷ ಈ 70 ಡೇಗೆ ಗಂಜಾಟದಲ್ಲಿ ಸಂಪೂರ್ಣ ಖರ್ಚು ಅಲ್ಲಿನ ಒಂದು ಮಾಟು ಬಲ್ಲದ ಫಂಡ್ ಅವರೇ ಮಾಡಿದ್ದಾರೆ. ₹1 ನಮ್ಮಿಂದ ಖರ್ಚು ಮಾಡಲಿಕ್ಕೆ ಬಿಡಿ. ಅಲ್ಲಿಗೆ ಬರ್ತಾ ಇದ್ದ ವರ್ಷ ತನಕ ಅವರೆಲ್ಲರಿಗೂ ನಾನು ಹೇಳುವಂತದ್ದು ಏನಂತಂದ್ರೆ, ನಮ್ಮ ಆರೋಗ್ಯ ಇನ್ನು ಮುಂದಿನ ದಿವಸದಲ್ಲಿ ಆರೋಗ್ಯ ಉತ್ತಮ ರೀತಿಯಲ್ಲಿ ಇದ್ರೆ ಬರುವ ವರ್ಷಕ್ಕೂ ತುಂಬಾ ವಿಜೃಂಭಣೆಯಿಂದ ಆಚರಿಸೋಣ. ಅದರಿಂದ ಎಲ್ಲರೂ ಕೂಡ ಈ ಬಾರಿ ಪೊಲಿಪು ಜಾಮಿಯಾ ಮಸೀದಿಯ ಅಭಿವೃದ್ಧಿಯೊಂದಿಗೆ ನಮ್ಮೊಂದಿಗೆ ಸಹಕರಿಸಬೇಕಂತೇಳಿ ಈ ಮೂಲಕ ನಾನು ವಿನಮ್ರವಾಗಿ ವಿನಂತಿಗೊಳಿಸಿಕೊಡ್ತಾ ಇದ್ದೇನೆ. ಈ ಸಂದರ್ಭ ಕೋಶಾಧಿಕಾರಿ ಶೇಖ್ ನಜೀರ್, ಸದಸ್ಯರಾದ ಎಚ್ ಅಬ್ದುಲ್ಲಾ, ಅಬ್ದುಲ್ ಹಫೀಜ್, ಇಮ್ತಿಯಾಜ್ ಅಹಮದ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.